என் அப்பாஜி ಈ ಊರದ ಅರಸವಾದ ಮೆರಡು ಆಶಿಸ್ತಿದ್ದಾರೆ ಆಡ ಅಲ್ಲಿ ಕರ್ಪಿಲ್ಡ್ ಊರ್ಜೆ ದಾದ ನಮಗೆ ತಪ್ಪು ಬಂದರಿಗೆ ಅಂತದಕ್ಕೆ ಏನ ಕಳಿತಿದ್ದೀರಾ ಅದ್ರ ಬಗ್ಗೆ ಆನಿತ್ಯ ಎರಡು ಬೇರೆ ಇರ್ತದೆ ಉಡಂದೆ ಸೆರೆಮನೆಟ್ ಬಾಡಿಯರಿಗೆ ಸಂಬಂಧದ ಅರಸು ಎನ್ನ ಮಾಮನಿ ಸಂಬಂಧ ಕೂಡ ವದಿಗೆ ಅಂಜನನ್ನ ಬಿಡುವೇನ ಅಪ್ಪಾಜಿನ ಈ ಮುಂದೆ ಊರದ ಕಟ್ಟಡ ಕುಳಿತುಪಾಡು ಅರೆ ಸೆರೆಮನೆಟ್ ಕುಳಿತುಪಾಡು ಲಾಲಾಪಡು ಎನ್ನ ಎದುರಿಕ್ಕಂತೆ ನನ್ನ ಬಾವಿ ಬರತ್ತೆ ಆನು ಮುಗಿಪೋಡು ಐದು ಅಪ್ಪನ ವೈದ್ಯ ಪಾಡು ಐದು ಬಗ್ಗೆ ನನ್ನ ಅಪ್ಪಾಜಿ ಕುಳಿತುಪಾಡು ನಾನೇ ಬರ್ಪಾಡು ಯೋಚನೆ ಪಾಡುನ್ನಾಡ ಇದು ಸುದ್ದಿ ಬರ್ತದೆ ಬರುತ್ತೆ ಅರಮನೆ ಗುಡಿಯಗೆ ಒಂದು ಯಾನ ದೇವರೇ ಸಾಧ್ಯ ದೊಯ್ಪಾಯಿ ಸಾಧ್ಯ ದಿಪ್ಪೆತ್ತ ಯೋಚನೆ ಮತ್ತೆ ಯೋಚನೆ ಮಾಡ್ತಾಗ ನಡ್ದೊಂದು ಭಯ ಓನರ್ ಎಂಬುದು ಪುಸ್ತಕ ಅವು ಜೋಕಲ್ ಚೀಲ ಹತ್ತಿ ಕೊಡ್ತೀನಿ ಅದು ರಡ್ಡಿಗೆ ಇರ್ತಾನೆ ಪೂಜೆಗೆ ಡಿಟೆಕ್ಟಿವ್ ವಿಷಯ ಬರೀತೀನಿ ಅಂದು ಉದೆತ್ತು ಹೋಗಿ ಆಚಾರವಿಲ್ಲದ ನಾಲಗೆ ಇನ್ನ ನೀಚ ಬುದ್ಧಿಯ ಬಿಡು ನಾಲಗೆ ಕೊಂಚಿ ನಾಲಗೆ ಜನ್ಮ ದೊಡ್ಡದು ಅದನ್ನು ಹಾಳು ಮಾಡೋದಿಲ್ಲ ಈ ಉಚ್ಚಪ್ಪಗಳಿ ಹುಚ್ಚಿನ ಮಾತ್ರ ವಿಷಯ ಓದಿನಾಗ ನಾನು ಎನ್ನ ಬಗ್ಗೆ ಚಿಂತನೆ ಮಾಡ್ತೇನೆ ನಾನು ಜೀವನ ಭಾವದ ಮತ್ತೆ ಇಂಚಿನ ಬಗೆ ಮತ್ತು ದಾನೆ ಯಾನು ಭಾವದ ನೋಪುನಿ ಭಾವಗೆ ಯಾನು ನೋಪುನಿ ಯಾನು ಭಾವದ ನೋಪುನಿ ಭಾವಗೆ ಯಾನು ನೋಪುನಿ ನಾನು ಸರ್ತಿಲ್ಲ ಬೆಟ್ಟಿದ್ದೀನಿ ಐದು ಕೊಂಚ ವಿಷಯ ಬಗ್ಗೆ ಸಾವುಂಡಿಗೆ ತೀರ್ಪಲೆ ಓಡಿ ನರಮನಿಗೆ ಸಾವು ಮರಣ ಉಂಟು ಬಾಜು ನನಗೆ ಮಲ್ಕೊಂಡು ಬಂದ ಭಾವಿ ಸಾಹಿತ್ಯಕ್ಕೆ 5 ಒಕ್ಕಿ ಈ ಸಾಹಿತ್ಯ 5 ಒಕ್ಕಿ 7 ಸಾಹಿತ್ಯ 5 ಒಕ್ಕಿ 30 ಸಾಹಿತ್ಯ ಅದು ಮಾತ್ರ ಸಾಹಿತ್ಯ ಹಿರೇಕ ರಾಜ್ಯ ಗೊತ್ತಿದೆ ಈ ಸಾಹಿತ್ಯ ಪೂಜಾರ ನಿಗಾಂಡ ಸಾಹಿತ್ಯ ಪೂಜಾರ ಈ ಸಯ್ಯರ ಸಾಧ್ಯ ನೆತ್ತಿ ಬೇಕುಡು ಮಾತ್ರ ಸೇರ್ತೀರ ಕೇಳು ಅತ ಅಂಜಾದಿ ಬಾವಾ ಇಂತಿಜಿ ಮಾತರ್ಕೇಡೆ ಈ ಅನಂತ ರೆಡ್ಡಿಯೇ ಅನಂತ ಆಜಿ ತಿಂಗೋ ಎಂಬುಲಿ ತ್ಯಾರಮನೆಂಟೆ ಅಂದ ಇಂಜಿನ ಇದರಲ್ಲಿ ಕಡಲವದೆ ಯಾನಕ್ಕೆ ಮನವಾಗಿ ಏಪೇನ ಬಾವೆ ಅರಮನೆ ಇದ್ದೇನ ಯಾನ ಬಂತು ಜೀ ನೀರುಂತರು ದೈ ನಿನ್ನ ಎದುರು ಮುಂದೆ ಎಡಿಟೆ ಸಾಹಿತ್ಯ ಇಲ್ಲ ಅದನ್ನ ಚರ್ಚೆಗೋಷ್ಠಿ ಇದು ಬಾಬನ ಮಾತೇನ ತಗಲಡೆ ಬರ್ತಾರೆ ಅವಕಾಶ ಅಂಜಾದಿ ಬಾವಾ ಈ ಬೀದರ್ನ ಕೈನ ಬರ್ತಿದ್ದಾರೆ ದೈ ಬರೋಟ ಅಂದ ನಮ್ಮ ಬೀದರ್